ಜೂನ್ 8 ಕಯ್ಯಾರ ಕಿಞ್ಞಣ್ಣರೈಗಳ ಹುಟ್ಟುಹಬ್ಬ. ಈ ನೆಲೆಯಲ್ಲಿ ಅವರನ್ನು ಸ್ಮರಿಸಿಕೊಳ್ಳುತ್ತಾ ಕಯ್ಯಾರರ ತುಳು ಪ್ರೀತಿಯ ಬಗೆಗೆ ಒಂದೆರಡು ಮಾತುಗಳು. ಕಯ್ಯಾರ ಕಿಞ್ಞಣ್ಣರೈಗಳು ನಮ್ಮ ನಾಡಿನ ಶ್ರೇಷ್ಠ ಕವಿಗಳು ಮತ್ತು ಹೋರಾಟಗಾರರು. ತುಳುನಾಡಿನಲ್ಲಿ 1915ರಲ್ಲಿ ಹುಟ್ಟಿ ಬೆಳೆದು ಬಾಳಿದ ಅವರು ಮನುಷ್ಯ 100 ವರ್ಷಗಳ ಸಾರ್ಥಕ ಬಾಳ್ವೆಯನ್ನು ಮಾಡಬೇಕು ಎಂಬ ತನ್ನ ದೃಷ್ಟಿಯಂತೆ 100 ವರ್ಷಗಳ ಸಾರ್ಥಕ ಬಾಳ್ವೆಯನ್ನು ಮಾಡಿದ ಮಹನೀಯರು. ತನ್ನ ಆದರ್ಶ, ನೀತಿ, ರೀತಿ, ನಡಾವಳಿಕೆಗಳನ್ನು ತನ್ನ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ಒಬ್ಬ ಮನುಷ್ಯ ಒಳ್ಳೆಯ ಬದುಕನ್ನು ಹೇಗೆ ಬಾಳಬಹುದು ಎಂಬುದಕ್ಕೆ ನಿದರ್ಶನರಾದವರು. ಅವರು ಇಲ್ಲಿಯ ನೆಲ, ಜಲ, ನೆಲೆಗಳಿಗಾಗಿ ಹೋರಾಟ ಮಾಡುತ್ತಲೇ ಬದುಕು ಕಟ್ಟುತ್ತಾ ತನ್ನ ಮಾತೃಭಾಷೆಯನ್ನು ತಬ್ಬಿಕೊಂಡು ಹಬ್ಬಿ ಬೆಳೆದವರು. ಕಯ್ಯಾರರು ತುಳು ಭಾಷೆಯಲ್ಲಿ ಬರೆದಿರುವುದು ಕಡಿಮೆಯಾದರೂ ಅವರು ತುಳು ಭಾಷೆ, ತುಳುನಾಡು, ಇಲ್ಲಿಯ ಮಣ್ಣು, ನೀರು, ಗಾಳಿ ಇವುಗಳ ಬಗೆಗೆ ಅಪಾರ ಅಭಿಮಾನ ಇಟ್ಟುಕೊಂಡವರು. ಅವರು ಮುಖ್ಯವಾಗಿ ಕನ್ನಡ ಅಧ್ಯಾಪಕರಾಗಿದ್ದು 1956ರಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆ ಆದಾಗ ಅವರ ಜನ್ಮಭೂಮಿ ಕಾಸರಗೋಡು ಕರ್ನಾಟಕದಿಂದ ಕೇರಳಕ್ಕೆ ಜಾರಿದಾಗ ಈ ಜನ್ಮಭೂಮಿಯನ್ನು ಕರ್ನಾಟಕಕ್ಕೇ ಸೇರಿಸಬೇಕೆಂಬ ಹಠದಿಂದ ಅವರಿಗೆ ಕನ್ನಡವನ್ನು ಬಿಟ್ಟು ಇರಲಾಗಲಿಲ್ಲ. ಕರ್ನಾಟಕದ ಆಡಳಿತ ಭಾಷೆ, ಶಿಕ್ಷಣದ ಭಾಷೆ ಕನ್ನಡವೇ ಆದುದರಿಂದ ಅವರು ಕನ್ನಡದಲ್ಲೇ ಬರೆಯಬೇಕಾಗಿ ಬಂತು. ಆದರೆ ಅವರ ತುಳು ನೆಲದ, ತುಳು ಬದುಕಿನ ಮೊಕೆ ಸಣ್ಣದಲ್ಲ. ಕನ್ನಡಾಂತರ್ಗತ ತುಳುನಾಡು ಇದೆಂದು ಹೇಳಿದ ಅವರು ಅಂಚಿ ತೆಲುಗೆರು, ಇಂಚಿ ಕನ್ನಡೆರು, ಎಂಚ ತಮಿಳೆರು ಮೆರೆಪೆರು, ಕಣ್ಣೆದುರು ಕೇರಳಲ ಕೆಲೆಪುಂಡು, ಎನ್ನ ತುಳುನಾಡು ಬುಳಿಪುಂಡು ಎಂದು ಹೇಳಿದರು. ಭಾರತದ ಸ್ವಾತಂತ್ರ್ಯ ಹೋರಾಟ ಸಂದರ್ಭದ ಗಾಂಧಿ ಪ್ರಭಾವ, ಸ್ವದೇಶಿ ಚಳವಳಿ, ಮಾತೃಭಾಷೆಯಲ್ಲೇ ಶಿಕ್ಷಣ ನೀಡಬೇಕೆಂಬ ಗಾಂಧಿ ನಿಲುವಿನಿಂದ ಪ್ರೇರೇಪಿತರಾಗಿ ಆ ಕಾಲದ ಉಡುಪಿಯ ಶ್ರೀನಿವಾಸ ಉಪಾಧ್ಯಾಯರು, ಪೊಳಲಿ ಶೀನಪ್ಪ ಹೆಗಡೆಯವರು, ನಾರಾಯಣ ಕಿಲ್ಲೆ, ಸತ್ಯಮಿತ್ರ ಬಂಗೇರ ಮುಂತಾದ ಕೆಲವು ಮಂದಿ ಸೇರಿಕೊಂಡು 1930ನೇ ಇಸವಿಯಲ್ಲಿ ತುಳುನಾಡು ಚಳವಳಿ ಆರಂಭಿಸಿದರು. ಇದರ ಪ್ರಭಾವದಿಂದ 1930ರಿಂದಲೇ ಕಯ್ಯಾರರು ತುಳು ಕವಿತೆಗಳನ್ನು ಬರೆಯಲು ಆರಂಭಿಸಿದರು. 1930ರಿಂದ 1940ರವರೆಗೆ ತುಳು ಚಳವಳಿಯ ಅಂಗವಾಗಿ ಅನೇಕ ತುಳು ಕವಿತೆಗಳನ್ನು ಬರೆದರು. ಈ ಕವಿತೆಗಳಲ್ಲೆಲ್ಲ ತುಳು ಭಾಷೆ, ತುಳು ನೆಲ, ತುಳು ಸಂಸ್ಕೃತಿಯ ಬಗೆಗಿರುವ ಪ್ರೀತಿ, ಸ್ವಾತಂತ್ರ್ಯ, ದೇಶಭಕ್ತಿ ಈ ವಿಚಾರಗಳನ್ನು ಕಟ್ಟಿಕೊಟ್ಟರು. ಇದಲ್ಲದೆ ಕನ್ನಡ ಭಾಷೆಯಲ್ಲೂ ತುಳು ನೆಲದ ಬಗೆಗೆ, ತುಳು ಸಂಸ್ಕೃತಿಯ ಬಗೆಗೆ ಹಲವು ಕವಿತೆಗಳನ್ನು ಬರೆದರು. ಜೊತೆಗೆ ಕನ್ನಡ ಭಾಷೆಯಲ್ಲೂ ತುಳುನಾಡಿನ ವ್ಯಕ್ತಿಗಳ ಕುರಿತು, ತುಳುನಾಡಿನ ಆಚಾರ ವಿಚಾರಗಳ ಕುರಿತು ಬೇರೆ ಬೇರೆ ಪತ್ರಿಕೆಗಳಲ್ಲಿ, ಸ್ಮರಣ ಸಂಚಿಕೆಗಳಲ್ಲಿ, ವಿಶೇಷಾಂಕಗಳಲ್ಲಿ ಸಾಕಷ್ಟು ಲೇಖನಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಹಾಗಾಗಿ ಕಯ್ಯಾರರನ್ನು ತುಳುವಿನ ದೃಷ್ಟಿಯಿಂದ ಅವರ ಕೊಡುಗೆ ಏನು ಎಂಬುದನ್ನು ಪ್ರಶ್ನಿಸುವಂತಿಲ್ಲ. ಅವರು ತನ್ನ ಮಾತೃಭಾಷೆಯ ಬಗೆಗೆ ಈ ರೀತಿ ನುಡಿಯುತ್ತಾರೆ: ನನ್ನನ್ನು ಹೆತ್ತ ತಾಯಿ ಹೇಗೇ ಇದ್ದರೂ ಅವಳೇ ನನ್ನ ತಾಯಿ, ಅವಳ ಚಾಕರಿ ನನ್ನ ಋಣ, ಇದನ್ನು ಸಲ್ಲಿಸಲು ಶಕ್ತಿ ಮೀರಿ ಕೆಲಸ ಮಾಡಬೇಕು. ಏತು ಪೊರ್ಲುದ ಭಾಷೆ ನಮ್ಮ ತುಳು, ಸಾರ ಎಸಳದ ತಾಮರೆ, ಪಂಡಿಬಾ ಇಡು ಕೇಂಡಿಕೆ ಬಿಟ್ಟು ಉರ್ಕರುಂಡು ಅಮೃತದ ನುರೆ ನುರೆ ಎಂದು ತುಳು ಭಾಷೆಯ ಚೆಲುವನ್ನು ವರ್ಣಿಸಿದರೆ, ತುಳು ತುದೆತ ಮೀನಾದ್ ತುಳು ಕಡಲು ನಿಂದೊನುವೆ, ತುಳು ನೆಲತ ಬುಲೆ ಸೆಲೆತ ಬಿದೆ ಬಿತ್ತು ಬೆಂದೊನುವೆ, ತುಳುನಾಡ ಬುಲೆಗಾದ್ ನುಗನಾಯರು ಆದ್ ಎನ್ನ ಕಾಯ ಕೊರುವೆ ಎಂದು ಹೇಳುತ್ತಾರೆ. ಇಂಥ ತುಳು ಅಭಿಮಾನದ ಕಯ್ಯಾರರು ತಾನು ಬಿಡಿ ಬಿಡಿಯಾಗಿ ಬರೆದು ಪ್ರಕಟಿಸಿದ್ದ ತುಳು ಕವಿತೆಗಳನ್ನು ಒಟ್ಟು ಸೇರಿಸಿ ಎನ್ನಪ್ಪೆ ತುಳುವಪ್ಪೆ ಎಂಬ ತುಳು ಕವನ ಸಂಕಲನವನ್ನು ಪ್ರಕಟಿಸಿದರು. ಅವರ ತುಳು ಅಭಿಮಾನಗಳು ಈ ಕೃತಿಯ ಕವಿತೆಗಳಲ್ಲಿ ಎದ್ದು ಕಾಣುತ್ತದೆ. 2016ರಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಕಯ್ಯಾರನ ಕವಿತೆಲು ಎಂಬ ಸಂಪಾದಿತ ಕೃತಿಯನ್ನು ಪ್ರಕಟಿಸಿತು. ಇದರಲ್ಲಿ ಕಯ್ಯಾರರ ತುಳು ಕವನಗಳು ಮತ್ತು ಕನ್ನಡದಲ್ಲಿ ತುಳು ನೆಲದ ಬಗೆಗೆ ಬರೆದ ಕವನಗಳು ಸೇರಿಕೊಂಡಿರುವುದರೊಂದಿಗೆ
ತುಳುವಿನ ಬಹುಮುಖಿ ಆಲೋಚನೆಗಳು ಗೋಚರವಾಗುತ್ತವೆ. ಒಂದು ನಾಡು ಕಟ್ಟುವ ಸಂದರ್ಭದಲ್ಲಿ, ಭಾಷೆಯನ್ನು ಉಳಿಸಿ ಬೆಳೆಸುವ ಸಂದರ್ಭದಲ್ಲಿ ಜನಸಾಮಾನ್ಯರಿಗೂ ವಿಚಾರಗಳು ಮುಟ್ಟಿದಲ್ಲಿ ಅದು ಸಾರ್ಥಕತೆಯನ್ನು ಪಡೆಯುತ್ತದೆ ಎಂಬುದು ಕಯ್ಯಾರರ ಒಟ್ಟು ನಿಲುವು. ಹೀಗಾಗಿ ಅವರ ತುಳು ಕವಿತೆಗಳೂ ಮುಖ್ಯವಾಗುತ್ತವೆ ಎಂಬುದನ್ನು ನಾವು ಮನಗಾಣಬೇಕು.